ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧದ ಕುರಿತು ಹಾಗೂ ಪರ್ಯಾಯ ವಸ್ತುಗಳ ಬಳಕೆಯ ಬಗ್ಗೆ ಮೇಯರ್ ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಗುರುವಾರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮಾಹಿತಿ ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿದ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಮಹೋತ್ಸವ್, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಹಾಗೂ ಅದರಿಂದ ಸಮಸ್ಯೆ ಇದೆ ಎಂಬ ಬಗ್ಗೆ ಮಂಗಳೂರಿನ ಜನರಿಗೆ ಅರಿವಿದೆ. ಆದರೆ ಸರ್ಕಾರ, ಆಡಳಿತ ವ್ಯವಸ್ಥೆಯೇ ಇದರ ಬಳಕೆಗೆ ಕಡಿವಾಣ ಹಾಕಬೇಕು ಎಂಬ ಮನೋಭೂಮಿಕೆಯಲ್ಲಿದ್ದಾರೆ. ಅಂದ್ರೆ ಇಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ವಿಚಾರದಲ್ಲಿ ಜಾಗೃತಿಯ ದಂಡನೆಯ ಅಗತ್ಯತೆ ಇದೆ ಎಂದರು. ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಮಂಗಳೂರಿನಲ್ಲಿ ಈಗಾಗಲೇ ನಮ್ಮ ಸಂಸ್ಥೆ ವತಿಯಿಂದ ಪರಿಶೀಲನೆ ಹಾಗೂ ಅವಲೋಕನ ನಡೆಸಲಾಗಿದೆ. ಈ ಸಂದರ್ಭ 19 ನಿಷೇಧಿತ ಪ್ಲಾಸ್ಟಿಕ್ ಉತ್ಪನ್ನ ನಮಗೆ ದೊರೆತಿದೆ. ಅದರಲ್ಲಿಯೂ 5 ಅತಿ ಅಪಾಯಕಾರಿ ಪ್ಲಾಸ್ಟಿಕ್ ವಸ್ತುಗಳೇ ಅಧಿಕ ಬಳಕೆಯಲ್ಲಿರುವುದು ಗೊತ್ತಾಗಿದೆ. ನಗರದ ಬಹುತೇಕ ಕಡೆಯಲ್ಲಿ ಪ್ಲಾಸ್ಟಿಕ್ ಕೈಚೀಲ, ಪ್ಲಾಸ್ಟಿಕ್ ಲೋಟ ಬಳಕೆಯೇ ಅಧಿಕವಾಗಿರುವುದು ನಮಗೆ ತಿಳಿದು ಬಂದಿದೆ ಎಂದರು. जो मॉल्स हैं वहाँ पे भी, रेस्टोरेंट्स हैं वहाँ पे भी गए तो सबका ये पता चला कि सबको अवेयरनेस है वहाँ पे, लेकिन फिर भी वो लोग जो हैं बैन एसयूपी जो बैन गवर्नमेंट ने किए हैं वो अभी भी यूज कर रहे हैं। और इसके 2 कारण में सबसे ज्यादा पता लगा है कि एक जो ऑल्टरनेटिव्स हैं वो अभी भी अवेलेबल नहीं है और जो अवेलेबल हैं उनकी कॉस्ट ज्यादा। ಎಪಿಡಿ ಫೌಂಡೇಶನ್ನ ಗೀತಾ ಸೂರ್ಯ ಮಾತನಾಡಿ, ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸುವ ಬಗ್ಗೆ ಜನರು ಆಸಕ್ತಿ ವಹಿಸಿದ್ರೂ ಅಂಗಡಿಯವರೇ ಪ್ಲಾಸ್ಟಿಕ್ ಬಳಕೆಯನ್ನ ಹೆಚ್ಚು ನೆಚ್ಚಿಕೊಂಡಂತಿದೆ. ಬಟ್ಟೆ ಬ್ಯಾಗ್ ಸಹಿತ ಇತರ ಪರ್ಯಾಯ ಬಳಕೆಗೆ ಅವರಿಗೆ ಸೂಚನೆ ನೀಡಬೇಕಿದೆ ಎಂದರು. ಪರಿಸರ ಇಂಜಿನಿಯರ್ ದಯಾನಂದ ಪೂಜಾರಿ, ಹಸಿರು ದಳ ಸಂಘಟನೆಯ ನಾಗರಾಜ್ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದರು. ಅಥವಾ ಕ್ಯಾಟರಿಂಗ್ ಅವರಿಗೆ ಕೂಡ ಅದೇ ರೀತಿಯಲ್ಲಿ ನಾವು ತಿಳಿಸಬೇಕಾಗಿದೆ. ಸೊ ಅದನ್ನು ಯೂಸ್ ಮಾಡಬಹುದು. ಮತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಬಳಸಿದ್ರೆ, ಯಾಕಂದ್ರೆ ತುಂಬಾ ಒಂದು ಫಂಕ್ಷನ್ಗೆ ನಾನು ಉದಾಹರಣೆ ಕೊಟ್ಟಿದ್ದೇನೆ. ಇಂಥ ಎಷ್ಟು ಫಂಕ್ಷನ್ಗಳಾಗ್ತಾ ಇವೆ, ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಅಥವಾ ನಮ್ದು, ಯಾಕಂದ್ರೆ ಸರ್ಕಾರಕ್ಕೆ ಎಲ್ಲವನ್ನ ಬ್ಯಾನ್ ಮಾಡಿ ಅಥವಾ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಆದ್ರೆ ಇಂತಹ ಕ್ರಮಗಳನ್ನು ಕೈಗೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ನಿಮ್ಮ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ. ನೀವೆಲ್ಲ ಮಾಡುವಂತ, ನಾವೆಲ್ಲ ಮಾಡುವಂತ ಒಂದು ಈ ತರ ಒಂದು ಕಾರ್ಯದಿಂದ ನಿಮ್ಮ ಮಕ್ಕಳಿಗೆ ತುಂಬಾ ಹಾನಿ ಹಾಗೆ ಆಗ್ತದೆ. ಅದಕ್ಕೋಸ್ಕರ ಈಗಿಂದಾದ್ರೂ ನಾವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಕೆಯನ್ನ ನಮ್ಮ ಕೈ ಎಷ್ಟು ಮಟ್ಟಿಗೆ ಆಗ್ತದೆ ಅಷ್ಟು ಮಟ್ಟಿಗೆ ಕಮ್ಮಿಯನ್ನ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇವೆ. ಉಪಮೇಯರ್ ಭಾನುಮತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಮಿತ್ರಾ ಕರಿಯ, ಸರಿತಾ ಶಶಿಧರ್, ಕದ್ರಿ ಮನೋಹರ್ ಶೆಟ್ಟಿ, ವೀಣಾ ಮಂಗಳ ಉಪಸ್ಥಿತರಿದ್ದರು.